ಬನ್ನಿ, ಇವತ್ತು ನಾವು ಪಣಂಬೂರ್ ಬೀಚಿಗೆ ಬಂದಿದ್ದೇವೆ. ದೂರ ಪೋಚ್. ನಾವು ಬರುವಾಗ ಲೇಟ್ ಆಯ್ತು, ಅದಕ್ಕೆ ಮಗನಿಗೆ ಜಾಸ್ತಿ ನೀರಲ್ಲಿ ಆಟ ಆಡೋಕೆ ಆಗಿಲ್ಲ. ಅದಕ್ಕೆ ಇನ್ನೊಮ್ಮೆ ಬರೋಣ ಅಂತ ಹೇಳ್ತಿದ್ದಾನೆ. ನೋಡ್ಬೇಕು, ಈ ವೀಕೆಂಡ್ ಒಳಗೆ ಒಮ್ಮೆ ಬಂದು ಹೋಗ್ಬೇಕಂತ ಇದ್ದೀವಿ. ಬೆಳಿಗ್ಗೆ 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 ಬರ್ಬೇಕಂತೆ ಅವನಿಗೆ. ಇಲ್ಲಿ ಮಣ್ಣಲ್ಲಿ ಆಡ್ಬೇಕಂತೆ. ಇಲ್ಲಿ ಮೂಲೆ ಎತ್ತಿಂದ ಮೂಲೆ ಎವ್ರಿ ಡೇ ಬರ್ತಿದ್ದ ಮೂಲ್ಗೋ ಬಂದು ಫ್ರೆಂಡ್ಸ್ ಬರ್ತಿ ದಾಲ ಹೋಗ್ಕೊಂಡು ಬರ್ತಿದ್ದ ಮೂಲೆ ಎತ್ತಿಂದ ಇಲ್ಲೇ. ಬೇಗನೆ ಬಂದ್ವಿ, 6:15-20 ಒಳಗೆ ಇಲ್ಲಿದ್ವಿ. ಆದ್ರೆ ಬೇಗ ಕತ್ತಲೆನೆ ಆಯ್ತು. ಎದುರು ಪೋಚ್ ಇಂಚು ಬಲೆ ಫುಲ್ ಜಾತ್ರೆ ತರ ಇದ್ದಾರೆ. ತೋರಿಸ್ತೇನೆ. ಕರಗಿದ್ದು ಅದನ್ನ ಪರತಲ್ಲಿ ತಿರ್ಗಾಡ ಗ್ಯಾನ್ ತಿರ್ಗಿಲ್ಲ ಗ್ಯಾನ್ ತಿರ್ಗಿಗೆ ಅನ್ಸತ್ತೆ. ನನ್ನ ಮಗನಿಗೆ ಇವಾಗ ಮೀನ್ ಬೇಕಂತೆ. ಮನೇಲಿ ಅಂತೂ ಮೀನ್ ತಿಂತ. ಇವಾಗ ಇವನಿಗೆ ಅಂಜಲ್ ಫ್ರೈ ಬೇಕಂತೆ. ಅದಕ್ಕೆ ವೇಟ್ ಮಾಡ್ತಾ ಇರ್ತಾನೆ. ಸದ್ಯಾಗ ದಾಲ ಇಲ್ಲಿ ಸೈಡ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ತಿಂದು ನಿಮ್ಗೆ ಶಿಪ್ ಆ ಕಡೆಯಿಂದ ಬರ್ತಿದೆ, ಅದ್ರ ವಿಡಿಯೋ ತೋರಿಸೋಕೆ ಅಂತ ಬೇಗ ಬೇಗ ತಿಂತಾ ಇದ್ದಾರೆ. ವಾವ್, ಅಲ್ಲೊಂದು ಶಿಪ್ ಹೋಗ್ತಾ ಇದೆ. ಫುಲ್ ಲೈಟ್ಸ್ ಸರಿಯಾಗಿ ಕಾಣಿಸ್ತಾ ಇಲ್ಲ, ಬಟ್ ಮೂವ್ ಆಗ್ತಾ ಇದೆ ಶಿಪ್. ಇಲ್ಲೇ ಪಣಂಬೂರ್ ಪೋರ್ಟ್ ಇಂದ ಹೊರಡಿರ್ಬೋದು ಅಂತ ಅನಿಸುತ್ತೆ. ಎಲ್ಲ ನನ್ನನ್ನು ಬಿಟ್ಟು ಬಿಸಿ 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 ತಿಂತಾ ಇದ್ದಾರೆ. ಪ್ಯೂರ್ ವೆಜ್ ಅಂತೆ. ಗೋಬಿ ಇಲ್ಲ ಅಂದ್ರೆ ವೆಜ್, ಯಾರು ನಾನ್ ವೆಜ್ ಅಂತ ಹೇಳಿಲ್ಲ. ಅಲ್ಲಿ ಅನ್ನ 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 ಗಿರ್ಗಿಟ್ ಅನ್ನ. ಇಲ್ಲಿ ಐಸ್ ಕ್ರೀಮ್ಗೆ ಗಲಾಟೆ ಆಗ್ತಾ ಇದೆ ನನಗೆ ಮತ್ತೆ ಮಗನಿಗೆ. ಅಣ್ಣ ದೇವ್ರ ನಾವು ಮೊನ್ನೆ ಹೇಳಿದಾಗೆ ಇನ್ನೊಮ್ಮೆ ಬೀಚಿಗೆ ಬಂದ್ವಿ.
ಆದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು. ಇವತ್ತು ಅಷ್ಟೇ ನಾವು ಒಂದು ಯಾವಾಗಲೂ ಲೇಟ್ ಲೇಟ್ ಲೇಟ್. ಬಂಗಾರು ರಿಯಾನ್ ಚಿನ್ನ ಬಂಗಾರು ಜ್ಞಾನ ಆಟ ಆಡ್ತಾ ಇದ್ದಾನೆ. ನಾಳೆ ಬೆಂಗಳೂರಿಗೆ ಹೊರಡಬೇಕು, ಅದಕ್ಕೋಸ್ಕರ ಒಮ್ಮೆ ಇವನಿಗೆ ಬೀಚಿಗೆ ಬರ್ಬೇಕಂತ ಮೊನ್ನೆಯಿಂದ ವೇಟ್ ಮಾಡ್ತಾ ಇದ್ದಲ್ಲ, ಅದಕ್ಕೆ ಇವತ್ತು ಸ್ವಲ್ಪ ಒಂದು 30 ಮಿನಿಟ್ಸ್ ಬೇಗ ಬಂದ್ವಿ ಅಷ್ಟೇ. ಕುಲ್ಲಲೆ ಯಾನ ಇಲ್ಲಿ ನೋಡಂತೆ, ಅವನು ನೀರಿನ ಅಲೆ ಬರೋಕೆ ಅಂತ ಕಾಯ್ತಾ ಇದ್ದಾನೆ. ಇಲ್ಲಿ ಎಷ್ಟು ದೂರ ಕೂತ್ಕೊಳಿಸಿದ್ದೇವೆ, ಅವನನ್ನ ವೇಟ್ ಮಾಡ್ತಾ ಇದ್ದಾನೆ. ಬರ್ತೀನಿ. ಬಟ್ ಚಂಚಿ ಚಿಂಚಿ ಬತ್ತಿನ ಹತ್ತಿ ಅವನ ಮಾತಾಡ್ಲೆ ಇಲ್ಲಿದ್ದಾನೆ ನೋಡಿ. ಇವರಿಗೆ ಕ್ಯಾಮರಾದಲ್ಲಿ ಬರಬಾರ್ದಂತೆ ನೋಡಿ. ಇವಾಗ ಅಷ್ಟೊತ್ತರ ಸ್ಟಾರ್ಟ್ ಮಾಡ್ತಾರೆ ತುಳುವಲ್ಲಿ. ಇವಾಗ ಕ್ಯಾಮರಾದ ಮುಂದೆ ಸೈಲೆಂಟ್ ಇದ್ದಾರೆ, ಇಲ್ಲಾಂದ್ರೆ ಇವಾಗ ಸ್ವಲ್ಪ ಹೊತ್ತಲ್ಲಿ ಅಷ್ಟೊತ್ತರ ಶುರುವಾಗುತ್ತೆ. ಏನು ಮಾತಾಡು ನೀನೆಂತ ಮಾಡ್ತಿದ್ದಿ ಹೇಳು. ಗೊತ್ತಿಲ್ಲದೆ ಎಂತ ಮಾಡ್ತಿದ್ದಿ? ಬಕೆಟ್ ಇಲ್ಲ ಡುಂಡು. ಇಲ್ಲಿ ನೋಡಿ ಕ್ಯಾನ್ದು ಅಡಿಗೆ ಆಗ್ತಾ ಇದೆ ಬೀಚ್ ಬದಿಯಲ್ಲಿ. ಸ್ವಲ್ಪ ನೀರು ತಂದಿದ್ದಾನೆ. ಇವಾಗ ನೀವು ಬಕೆಟ್ ಬಿರಿಯಾನಿ ಕೇಳಿದ್ದೀರಲ್ಲ, ಅದೇ ಥರ ಇದು ಏನಪ್ಪ ಇಲ್ಲಿ ಬಕೆಟ್ ಇಡ್ಲಿ ಆಗ್ತಾ ಇದೆ ಅಂತೆ. ನಾವೆಲ್ಲ ಚಿಕ್ಕವರು ಇರಬೇಕಾದ್ರೆ ಇದು ತೆಂಗಿನ ಚಿಪ್ಪಲ್ಲಿ ಮಾಡ್ತಾ ಇದ್ವಿ ಇಡ್ಲಿ. ಇವನು ಬಕೆಟಲ್ಲಿ ಮಾಡ್ತಾ ಇದ್ದಾನೆ. ಇದು 2ನೇ ಇಡ್ಲಿ ರೆಡಿ ಆಗ್ತಾ ಇದೆ. ಇದು ಒಂದೊಂದು ಬಕೆಟ್ ಇಡ್ಲಿ ನಮ್ಮದು ಫ್ಯಾಮಿಲಿಗೆ ಸಾಕು ಅನಿಸುತ್ತೆ. ಒಂದ್ಸಲ ಮಾಡಿದ್ರೆ ಒಂದು ಇಡ್ಲಿ ಎಲ್ಲರೂ ತಿನ್ಬೋದು.